ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಪನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಪನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಹೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಹೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಪಂಚಶತಮಾದಿನಾನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ, ಪಂಚಶತಮಾದಿನಾನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ, ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿಪನೇ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿಪನೇ ನೀ ಬೇಗ ಬಾ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಹೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಹೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು, ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು, ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಭೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಭೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಭೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಭೂಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. Praise the Lord. Praise the Lord. Hallelujah. 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 Praise the Lord. ದಯವಿಟ್ಟು ಕುಳಿತುಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಓದ್ತೇವೆ, ದೇವರು ಮನುಷ್ಯನನ್ನ ಅವರ ರೂಪದಲ್ಲೇ ಸೃಷ್ಟಿಸಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯನನ್ನ ಅವರ ರೂಪದಲ್ಲೇ ಸೃಷ್ಟಿಸಿದರು ಅಂತ ಹೇಳಿದ್ರೆ, ನೀವು ಮತ್ತು ನಾವು ಎಷ್ಟು ಚೆನ್ನಾಗಿದ್ದೀವಲ್ವಾ? ಹೌ ಹ್ಯಾಂಡ್ಸಮ್ ವಿ ಆರ್, ಹೌ ಬ್ಯೂಟಿಫುಲ್ ಯು ಆರ್ ಅಲ್ವಾ? ತುಂಬ ಚೆನ್ನಾಗಿದ್ದೀರಲ್ವಾ ನೀವು? ಅಯ್ಯೋ ಮಾತಾಡಿ, ಪರವಾಗಿಲ್ಲ. ನಿಜವಾಗ್ಲೂ ಚೆನ್ನಾಗಿದ್ದೀರಾ? ಎಷ್ಟು ಚೆನ್ನಾಗಿದ್ದೀರಾ? ದೇವ್ರಿಗಿಂತ ಚೆನ್ನಾಗಿದ್ದೀರಾ? ಮಾತೆ ಮರಿಯಳಿಗಿಂತ ಚೆನ್ನಾಗಿದ್ದೀರಾ? ಹ್ಞೂ ಆಂಟಿ ಹ್ಞೂ ಅಂತವ್ರೆ. ಪ್ರೀತಿಯ ಸಹೋದರ ಸಹೋದರಿಯರೇ,
ನಮ್ಮನ್ನ ದೇವರು ಎಷ್ಟು ಸುಂದರವಾಗಿ ರಚಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಹೋಲ್ವಿಕೆಯಲ್ಲೇ. ಅಂದರೆ ಅವ್ರಿಗಿಂತ ನಾವು ಮಿಗಿಲಾದವರಲ್ಲ, ಬೇರೆ ಅಲ್ಲ. ಅವ್ರಿಗೆ ಅಷ್ಟೊಂದು ಆಸೆ ಇದ್ದು, ಅಷ್ಟೊಂದು ನಿರೀಕ್ಷೆ ಇಟ್ಟು, ನಾನು ರಚಿಸ್ತಕ್ಕಂಥ ಈ ಸೃಷ್ಟಿ ಕೂಡ ನನ್ನಂತೆ ಇರಬೇಕು ಎಂಬುದನ್ನು ಅರಿತಂಥ ದೇವರು ಅವರ ರೂಪದಲ್ಲಿ ನಿಮ್ಮನ್ನು ನನ್ನನ್ನು ರಚಿಸಿದ್ದಾರೆ. ದಿನಕ್ಕೆ ಎಷ್ಟು ಸಾರಿ ನೀವು ಮತ್ತು ನಾನು ಕನ್ನಡಿಯಲ್ಲಿ ನೋಡ್ಕೊಳ್ತೀವಲ್ವಾ? ಎಷ್ಟು ಸಾರಿ ನೋಡ್ಕೋತೀವಿ ಅಲ್ವಾ? ಹೂವನ್ನಿ ಪರವಾಗಿಲ್ಲ, ಏನು ನಾಚಿಕೆ ಪಡಬೇಡಿ. ಸಿಸ್ಟ್ರು ಕೂಡ ನೋಡ್ಕೋತಾರೆ, ಫಾದರು ಕೂಡ ನೋಡ್ಕೊಳ್ತಾರೆ, ನಾನು ಕೂಡ ನೋಡ್ಕೊಳ್ತೇನೆ. ಎಷ್ಟು ಸಾರಿ ನೋಡ್ಕೊಳ್ತೀವಲ್ವಾ? ಅಂದರೆ ಅರ್ಥ ಏನು? ನಾವು ಚೆನ್ನಾಗಿದ್ದೀವಿ 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 ಅಂತ, ಇನ್ನೂ ಚೆನ್ನಾಗಿರ್ಬೇಕಂತ. ಬರೀ ಕೇವಲ ಬಾಹ್ಯವಾಗಿ ಮಾತ್ರ ಚೆನ್ನಾಗಿದ್ರೆ ಸಾಕಾ? ಹೊರಗಡೆ ನೋಡೋಕ್ಕೆ ಮಾತ್ರ ಚೆನ್ನಾಗಿದ್ರೆ ಸಾಕಾ? ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ವಾ, ನಿಮಗೆಲ್ಲ ಕೂಡ ಗೊತ್ತಿದೆ. ಮೇಲೆ ತಳುಕು ಒಳಗೆ ಎಂಥದು ಎಂಥದು? ಮೇಲೆ ತಳುಕು ಒಳಗೆ. ನೀವು ಹೇಳಿದ್ರಿ, ನಾನು ಹೇಳಲಿಲ್ಲ. ಉಳುಕು ಅಂತ ನೀವು ಹೇಳಿದ್ರಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹಾಗಂತ ಹೇಳಿದ್ರಿ ಆತ್ಮೀಯ ಸಹೋದರ ಸಹೋದರಿ, ದೇವರು ನಿಮ್ಮನ್ನು ನನ್ನನ್ನು ಎಂದೆಂದೂ ಕೂಡ ಉಳುಕುತನದಿಂದ ಕೊಳಕುತನದಿಂದ ನಾಶ ಆಗೋದಕ್ಕೆ ನನ್ನನ್ನು ನಿಮ್ಮನ್ನು ರಚಿಸಲಿಲ್ಲ. ಬದಲಾಗಿ ಯಾತಕ್ಕಾಗಿ ರಚಿಸಿದ್ದಾರೆ? ಅವರೊಂದಿಗಿರಲು, ಅವರನ್ನು ಪ್ರೀತಿಸಲು, ಅವರಿಗಾಗಿ ಜೀವಿಸಲು ಮತ್ತು ಅವರಂತಾಗಲು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ಈ ಅಂಶವನ್ನು ಮನದಲ್ಲಿಟ್ಟು ಆ ದೇವನನ್ನು ಸ್ತುತಿಸೋಣ, ವಂದನೆಯನ್ನು ಮಾಡೋಣ, ಆರಾಧನೆಯನ್ನು ಸಲ್ಲಿಸೋಣ. ಬ್ರದರ್, ಗೀತೆಯನ್ನು ಹಾಡೋಣ. ಕೂತ್ಕೊಂಡಿರೋ ಜಾಗದಲ್ಲೇ, ನಿಂತ್ಕೊಳ್ಬೇಡಿ, ಕೂತ್ಕೊಂಡಿರೋ ಜಾಗದಲ್ಲೇ ಭಯಭಕ್ತಿಯಿಂದ ಪವಿತ್ರಾತ್ಮರ ವರದಾನಗಳನ್ನು ಪಡೆದುಕೊಳ್ತಾನೇ ಇದ್ದೀವಿ. ವಿಶ್ವಾಸದಿಂದ ನಂಬಿಕೆಯಿಂದ ದೇವರ ಮುಂದೆ ನಾವೆಲ್ಲರಿದ್ದೇವೆ. ಗೀತೆಯನ್ನು ಹಾಡೋಣ. ಆರಾಧನೆ ದೇವ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಹಾಡಿ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ
ಕರ ಹಿಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಆರಾಧನೆ 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 ಆರಾಧನೆ. Alleluia, 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 Alleluia. Hallelujah, 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 Hallelujah. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸದ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತಿಸದ ಪಾಪದ ವಿಮೋಚನೆಗೆ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾತನಿಗೆ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾತನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. Hallelujah, 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 Hallelujah. Hallelujah, 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 Hallelujah. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. 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 ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಆರಾಧನೆ 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 ಆರಾಧನೆ
Hallelujah, 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 Hallelujah. ಒಟ್ಟಾಗಿ ಹಾಡೋಣ. Hallelujah, 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 Hallelujah. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ವಂದಿಸಲು, ನಿನ್ನನ್ನು ಕೀರ್ತಿಸಲು, ನಿನ್ನನ್ನು ನಮಿಸಲು, ನಿನಗೆ ನಮನ ಸಲ್ಲಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಘೋಷಿಸಲು, ನಿನ್ನನ್ನು ಸಂಕೀರ್ತಿಸಲು ನನ್ನ ಮನ ತುಂಬಿದೆ ಸ್ವಾಮಿ. ನಿನ್ನ ಮುಂದೆ ಸಾಷ್ಟಾಂಗವಾಗಿ ಬೆರಗಿದ್ದೇನೆ ಸ್ವಾಮಿ. ಪಾಪಿ ನಾನು, ನನ್ನ ಪಾಪಗಳನ್ನು ಮನ್ನಿಸು. ಪಾಪಿಯಾದಂಥ ನನ್ನ ಪ್ರಾರ್ಥನೆಯನ್ನು ಆಲಿಸುವಂಥ ಸ್ವಾಮಿ ನೀನು. ನನ್ನನ್ನು ನಿನ್ನ ರೂಪದಲ್ಲಿ ರಚಿಸಿ, ನನ್ನನ್ನು ಕರೆದು, ನನ್ನನ್ನು ಆಲಿಸಿ, ನನ್ನ ಮೊರೆಯನ್ನು ನೀ ಕೇಳಿ ಬೇಕಾದಂಥ ವರಪ್ರಸಾದಗಳನ್ನು ನಿನ್ನೊಂದಿಗೆ ಇರಿಸಿಕೊಳ್ಳುವಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸ್ವಾಮಿ ನೀನು. ತಂದೆಯೇ, ಮಗನೇ, ಪವಿತ್ರಾತ್ಮನೇ, ಏಕದೇವರೇ, ನಿನಗೆ ವಂದನೆ ಸ್ವಾಮಿ. ಈ ಸನ್ನಿವೇಶದಲ್ಲಿ, ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ ನೀ ನನ್ನನ್ನು ಆಮಂತ್ರಿಸಿ, ನಿನ್ನೊಂದಿಗಿರೋ ಅವಕಾಶವನ್ನು ಕಲ್ಪಿಸಿ, ನಿನ್ನನ್ನು ಪ್ರೀತಿಸಿ, ನಿನ್ನ ಜಗತ್ತಿಗೆ ತೋರ್ಪಡಿಸಿ, ನಿನ್ನಂತಾಗಲು ನನ್ನನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಪ್ರಭು ಯೇಸುವೆ, ಈ ಸಮಯದಲ್ಲಿ ಯುವಕ ಯುವತಿಯರನ್ನು ನಿಮಗಾಗಿ ಅರ್ಪಿಸಿ ಪ್ರಾರ್ಥಿಸಲು, ಅವರ ಮೇಲೆ ನಿನ್ನ ಅನುಗ್ರಹವನ್ನು ದಯಪಾಲಿಸಲು, ಆ ಮಕ್ಕಳನ್ನು ಎಂದೆಂದು ಎಲ್ಲ ಸಮಯದಲ್ಲೂ ಹಗಲು ഇരുಳು, ಸೋಲು ಗೆಲುವು ನಲಿವು ಎಲ್ಲ ಸನ್ನಿವೇಶಗಳಲ್ಲಿ ಸಮಯದಲ್ಲಿ ನೀ ಅವರ ಕರ ಹಿಡಿದು ಮುನ್ನಡೆಸುವಂತೆ ನಿನ್ನಲ್ಲಿ ವಿನಂತಿಸ್ತಾ ಇದ್ದೇವೆ ಸ್ವಾಮಿ. ನೀ ಕೊಟ್ಟಿರ್ತಕ್ಕಂಥ ಮಕ್ಕಳನ್ನು ಆಶೀರ್ವದಿಸು. ನನ್ನ ಕುಟುಂಬದಲ್ಲಿ ಅವರು ಕಣ್ಮಣಿಗಳಾಗಿದ್ದಾರೆ, ನನ್ನ ಮನದಲ್ಲಿ ಆಸೆಯನ್ನು ತುಂಬಿಸುವಂಥ ವ್ಯಕ್ತಿಗಳಾಗಿದ್ದಾರೆ, ನನ್ನ ಭವಿಷ್ಯವನ್ನು ಅವರು ಅರಸುವಂಥವರಾಗಿದ್ದಾರೆ, ಅವರೇ ನಿನಗೆ ಸಾಕ್ಷಿ ಕೊಡುವಂಥವರಾಗಿದ್ದಾರೆ, ನಿನ್ನನ್ನು ಜಗತ್ತಿಗೆ ಸಾರಲು ಮುಂದಾಗುವಂಥವರಾಗಿದ್ದಾರೆ. ಪ್ರಭುವೇ, ಅಂತಹ ಯುವತಿಯನ್ನು ನಿನಗರ್ಪಿಸಿ ಪ್ರಾರ್ಥಿಸುವ ನನ್ನ ಈ ಮನದಾಳದ ಆಸೆಯನ್ನು ಈಡೇರಿಸು.
ಇವರ್ಯಾರೂ ಅಲ್ಲ ಸ್ವಾಮಿ. ನೀ ಕೊಟ್ಟಿರುವ ಕೊಡುಗೆ, ನೀ ಕೊಟ್ಟಿರುವ ಉಡುಗೊರೆ, ನೀನೇ ಕಲ್ಪಿಸಿರುವಂತಹ ಪುಷ್ಪಗಳು ಸ್ವಾಮಿ ಚೆನ್ನಾಗಿ ಅರಳಿವೆ, ಸುಮಧುರವಾಗಿವೆ, ಸುವಾಸನೆಯನ್ನು ಬೀರುತ್ತಿವೆ ಸ್ವಾಮಿ. ಈ ಮಕ್ಕಳ ಮೇಲೆ ನಿನ್ನ ಅನುಕರಣೆ ಇರಲಿ, ಈ ಮಕ್ಕಳ ಮೇಲೆ ನಿನ್ನ ಅನುಗ್ರಹವಿರಲಿ, ಈ ಮಕ್ಕಳ ಮೇಲೆ ನಿನ್ನ ಅಭಯ ಹಸ್ತವಿರಲಿ, ಈ ಮಕ್ಕಳ ಮೇಲೆ ನಿನ್ನ ಪ್ರೀತಿ ತುಂಬಿರಲಿ, ಈ ಮಕ್ಕಳ ಮೇಲೆ ನಿನ್ನ ಅನುಗ್ರಹ ಸದಾ ಇದ್ದು ಇವರೆಲ್ಲರೂ ನಿನ್ನೊಂದಿಗೆ ಸಾಗಲು, ನಿನ್ನೊಂದಿಗೆ ಯೋಚಿಸಲು, ನಿನ್ನಂತೆ ಚಿಂತಿಸಲು, ನಿನಗಾಗಿ ಬಾಳಲು, ನಿನಗಾಗಿ ಸೇವೆ ಸಲ್ಲಿಸಲು, ನಿನ್ನ ಪ್ರೀತಿಯನ್ನು ಎಲ್ಲೆಡೆ ಹಂಚಲು ಸ್ವಾಮಿ ಪ್ರತಿಯೊಬ್ಬ ಯುವತಿಯನ್ನು ಆಶೀರ್ವದಿಸು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಪ್ರಭುವೇ, ಇವರ ತನುಮನ ಧನವನ್ನು, ನಮ್ಮ ತನುಮನ ಧನಗಳನ್ನು, ನೀ ಕೊಟ್ಟಿರುವ ಈ ಸಂತೋಷವನ್ನು ಕಾರಣ ಪ್ರಭುವೇ ನೀನೇ ಸಂತೋಷವಾಗಿದ್ದೀಯ. ಸಂತೋಷವಾಗಿರ್ತಕ್ಕಂಥ ದೇವರು ನೀನೇ. ಸಂತೋಷ ನಿನ್ನಲ್ಲಿ ತುಂಬಿದೆ. ನಿನ್ನ ಸಂತೋಷವನ್ನು ನನ್ನಲ್ಲಿ ಹಂಚಿಕೊಂಡಿರುವುದಕ್ಕಾಗಿ, ಅದೇ ಸಂತೋಷವನ್ನು ಇತರರಿಗೆ ಕೊಡಲು ನನ್ನನ್ನು ಕರೆದಿರುವುದಕ್ಕಾಗಿ, ಈ ಯುವಕನನ್ನು ಆರಿಸಿಕೊಂಡಿರುವುದಕ್ಕಾಗಿ, ಈ ಯುವತಿಯನ್ನು ನನ್ನ ಕುಟುಂಬಗಳಲ್ಲಿ ನೀವು ಕೊಟ್ಟಿರುವುದಕ್ಕಾಗಿ, ನಮ್ಮ ಮಕ್ಕಳನ್ನಾಗಿ ಕೊಟ್ಟಿರುವುದಕ್ಕಾಗಿ, ಈ ಮಕ್ಕಳನ್ನು ಸ್ವಾಮಿ ನಿನಗರ್ಪಿಸಿ ಈ ತನುಮನ ದನಗಳನ್ನು, ಈ ಪುಷ್ಪಗಳನ್ನು ಸುಂದರವಾಗಿ ಅರಳುತ್ತಾ ಇರ್ತಕ್ಕಂತಹ, ಸುವಾಸನೆಯನ್ನು ಬೀರ್ತಾ ಇರ್ತಕ್ಕಂತಹ, ನಿನಗಾಗಿ ಬಾಳುತ್ತೇವೆ, ಬಾಳುವಂಥವರೇ ತಾಗ್ತೇವೆ ಎಂದು ಮಾತು ಕೊಟ್ಟು ಸದಾ ನಿತ್ಯ ನಿನ್ನನ್ನು ನೆನಪಿಸಿ, ನಿನ್ನನ್ನು ಸ್ಮರಿಸಿ, ನಿನ್ನ ಅನುಗ್ರಹವನ್ನು ಪಡೆದು ಪ್ರತಿದಿನ ಪ್ರತಿ ಕ್ಷಣವನ್ನು ಪ್ರಾರಂಭಿಸುವಂತಹ ದಿನದ ಕೊನೆಯಲ್ಲಿ ನಿನಗೆ ವಂದನೆಯನ್ನು ಸಲ್ಲಿಸಿ, ನನ್ನನ್ನು ಕಾಪಾಡಿದ್ದಕ್ಕಾಗಿ, ಹರಸಿದ್ದಕ್ಕಾಗಿ, ರಕ್ಷಿಸಿದ್ದಕ್ಕಾಗಿ, ನನ್ನ ಕರ ಹಿಡಿದು ಮುನ್ನಡೆಸಿದ್ದಕ್ಕಾಗಿ, ಜ್ಞಾನವನ್ನು ತುಂಬಿದ್ದಕ್ಕಾಗಿ, ಪ್ರೀತಿಯನ್ನು ಹಂಚಿದ್ದಕ್ಕಾಗಿ, ನಿನ್ನ ವಿವೇಕವನ್ನು ನನಗೆ ಕೊಟ್ಟಿದ್ದಕ್ಕಾಗಿ, ಆ ಯುವತಿ ಮಾಡುವಂಥ ಪ್ರಾರ್ಥನೆಯನ್ನು ಆಲಿಸು ಸ್ವಾಮಿ ಪ್ರಭು ಯೇಸುವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನಿಂತ್ಕೊಳ್ಳೋಣ ಎಲ್ಲರೂ. ತನುಮನವ ಅರ್ಪಿಸುವೆ ದೇವ. ಆತ್ಮೀಯರೇ, ಎಲ್ಲರೂ, ನಾವು ಕೂಡ ಯುವಕರು, ನೀವು ಕೂಡ ಯುವಕರು, ಯುವತಿಯರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತುತಿ ಸ್ತೋತ್ರ ಗಾನದ ಮುಖಾಂತರ ಆತನನ್ನು ಸ್ಮರಿಸೋಣ. ತನುಮನ ಧನವ ಅರ್ಪಿಸುವೆ ದೇವ. ತನುಮನವ ಅರ್ಪಿಸುವೆ ದೇವಾ, ನೀ ಹರಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಕರಗಳ ಚಾಚಿ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ.
ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸಣ್ಣ ಎಕ್ಸಸೈಸ್. ತಂದೆ ತಾಯಿಯ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿ ಕೊಟ್ಟೆ ಅಂತ ಹೇಳುವಾಗ ಯುವಕ ಯುವತಿಯರು ತನ್ನ ತಂದೆ ತಾಯಿಗಳನ್ನು ಈಕ್ಷಿಸಬೇಕು. ತಂದೆ ತಾಯಿಗಳು ಇಲ್ಲಿದ್ದರೆ ಆ ಮಕ್ಕಳನ್ನು ನೀವು ಕೂಡ ನೋಡಬೇಕು, ಆಯಿತಾ? ಆಮೇಲೆ ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವ, ತಂದೆ ತಾಯಿ ನೀ ಕೊಟ್ಟ ಕೊಡುಗೆ ದೇವ ಅನ್ನುವಾಗ ಯುವಕರು ನಿನ್ನ ತಂದೆ ತಾಯಿಗಳತ್ತ ಸ್ಮೈಲ್ ಕೊಡಬೇಕು ಇಲ್ಲಿದ್ದರೆ, ಆಯಿತಾ? ಹಾಂ, ಓಕೆ. ದೇವರ ಮುಂದೆ ಇದ್ದೇವೆ, ಸ್ತುತಿ ಸ್ತೋತ್ರ ಸಲ್ಲಿಸೋಣ, ವಂದನೆ ಆರಾಧನೆ ಮಾಡಿ ಸಲ್ಲಿಸೋಣ. ಇದು ಭಾಗ್ಯ. ಯುವಕ ಯುವತಿಯರು ದೇವರೇ ಕೊಟ್ಟಿರ್ತಕ್ಕ ನಿಮ್ಮ ಮಕ್ಕಳು ಇವತ್ತು ಯುವತಿಯರಾಗಿದ್ದಾರೆ ಅಂತ ಹೇಳುವಾಗ ಎಷ್ಟು ಖುಷಿ ಅಲ್ವಾ, ಎಷ್ಟು ಖುಷಿ ಅಲ್ವಾ. ನಿಮ್ಮ ಭವಿಷ್ಯ ಅವರೇ, ನಿಮ್ಮ ಭವಿಷ್ಯ ಅವರೇ. ದೇವರೇ ನಿಮಗೆ ಕೊಟ್ಟಿರ್ತಕ್ಕಂತಹ ಸಲಕರಣೆ, ಉಪಕರಣ, ಸಾಧನ ಅವರಾಗಿದ್ದಾರೆ. ಅದರಿಂದ ನೋಡಿ, ನೆನಪಿಸ್ಕೊಳ್ಳಿ, ಮಕ್ಕಳಿಲ್ಲ ಅಂತ ಎಷ್ಟೋ ಜನರು ಇವತ್ತು ಕೂಡ ಕೊರಗ್ತಾ ಇದ್ದಾರೆ. ವಿವಾಹ ದಿವಸ ನೀವು ಅವತ್ತು ದೇವರಿಗೆ ಮಾತು ಕೊಟ್ಟಿರ, ನಿಮ್ಮ ಪತಿಯರಿಗೆ ದೇವರು ಅನುಗ್ರಹಿಸುವಂಥ ವರಪ್ರಸಾದ ನೀ ಎಂಬುದಾಗಿ ಅವತ್ತು ಅವರಿಗೆ ಸ್ತೋತ್ರ ಹೇಳಿದ್ರಲ್ವಾ? ಅದೇ ಮೇರೆಗೆ ನಿಮ್ಮ ವಿವಾಹ ಸಂಸ್ಕಾರ ಸಂಪೂರ್ಣಗೊಂಡಿದೆ. ಯಾವಾಗ ಕೊಂಡಿತು? ಯಾವಾಗ? ಮಕ್ಕಳನ್ನು ಹಡೆದಾಗ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿ, ತಾಯಿಯ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ ಅಂತ ಹೇಳುವಾಗ ಯುವಕ ಯುವತಿಯರೇ, ನಿನ್ನ ತಂದೆ ತಾಯಿಗೆ ಇವತ್ತು ಸ್ತುತಿ ಸ್ತೋತ್ರ ಸಲ್ಲಿಸಿ. ಎಷ್ಟು ಶ್ರಮ, ಎಷ್ಟು ತ್ಯಾಗ, ಎಷ್ಟು ಪ್ರೀತಿ. ನೀವು ಎಂಥವರಾಗಿದ್ದರು, ಏನೇ ಆಗಿದ್ರು ಕೂಡ, ಏನೇ ಮಾಡಿದ್ರು ಕೂಡ, ಲೇಟಾಗಿ ಬಂದರೂ ಕೂಡ, ಬೇಗ ಬಂದರೂ ಕೂಡ, ಸ್ಕೂಲ್ಗೆ ಹೋದರೂ ಕೂಡ, ಹೋಗದೇ ಇದ್ದರೂ ಕೂಡ, ಫೇಲ್ ಆದರೂ ಕೂಡ, ಪಾಸ್ ಆದರೂ ಕೂಡ, ಹೊರದೇಶದಲ್ಲಿದ್ದರೂ ಕೂಡ, ಇಲ್ಲೇ ಇದ್ದರೂ ಕೂಡ, ಪರದಲ್ಲಿದ್ದರೂ ಕೂಡ, ಇಹದಲ್ಲಿದ್ದರೂ ಕೂಡ, ಎಲ್ಲೇ ಇದ್ದರೂ ಕೂಡ, ಜಗಳ ಆದರೂ ಕೂಡ, ಪ್ರೀತಿ ಮಾಡಿದ್ರು ಕೂಡ, ಸಹಾಯ ಮಾಡದೇ ಇದ್ದರೂ ಕೂಡ, ಆ ತಾಯಿ ಮಾಡುವಂಥ ತ್ಯಾಗ. ಪ್ರೈಸ್ ದ ಲಾರ್ಡ್. ತಂದೆ ಹಗಲು ಹಿರುಳು, ಆ ಬಸ್ಸು ಈ ಬಸ್ಸು, ಆ ಗಾಡಿ ಈ ಗಾಡಿ, ಬಿಸಿಲು ಮಳೆ ಚಳಿ ಎನ್ನದೆ ದುಡಿದು ಇಲ್ಲಿ ತನಕ ನಿನ್ನ ಶಾಲಾ ಚಂದವನ್ನು ಕಟ್ಟುವುದರಲ್ಲೂ, ಹೊಸ ಬಟ್ಟೆಗಳನ್ನು ತರುವುದರಲ್ಲೂ, ನಿನಗಾಗಿ ಹಗಲಿರುಳು ಪ್ರಾರ್ಥಿಸುವುದರಲ್ಲೂ, ನಿನಗಾಗಿ ಹಗಲಿರುಳು ಯೋಚಿಸ್ತಾ ಇರುವುದರಲ್ಲೂ, ನನ್ನ ಮಗನು ಮಗಳು ಅವರ ಭವಿಷ್ಯ ಚೆನ್ನಾಗಿರಬೇಕು ಎಂದು ಯೋಚಿಸುವಂತಹ ತಂದೆ. ಪ್ರೈಸ್ ದ ಲಾರ್ಡ್. ತಾಯ ಗರ್ಭದಲ್ಲಿ ನನಗೆ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ಜೋರಾಗಿ. ತಾಯಿ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಂದೆ ತಾಯಿ ನೀ ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ಜೋರಾಗಿ. ನನ್ನದಾಗಿ ನನ್ನಲ್ಲೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ನಿನ್ನ ಕೃಪೆಯೇ ಸಾಕು, ಹರಸು ಯೇಸು ದೇವಾ. ನಿನ್ನ ಕೃಪೆಯೇ ಸಾಕು, ಹರಸು ಯೇಸು ದೇವಾ. ಜೋರಾಗಿ. ನಿನ್ನ ಕೃಪೆಯೇ ಸಾಕು, ಹರಸು ಯೇಸು ದೇವಾ. ನಿನ್ನ ಕೃಪೆ ಸಾಕು, ಹರಸು ಯೇಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ,
ಸ್ವೀಕರಿಸಿ ನೀ ಅರಸು ದೇವಾ. ಗಾಳಿ ಬೆಳಕು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆ ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆ ದೇವಾ, ಅನುದಿನದ ಆಹಾರ ಕರುಣೆ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆಯ ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸು ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆಯ ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸು 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 ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು 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 ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ.
ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ. ಕುಳಿತುಕೊಳ್ಳೋಣ. ದುಃಖ ತುಂಬಿದೆಯೇ? ಹೃದಯ ಭಾರವಾಗಿದೆಯೇ? ಕಣ್ಣೀರು ಸುರಿಸುತ್ತಿದೆ? ಕಣ್ಣಲ್ಲಿ ದುಃಖದ ನೀರು ತುಂಬಿದೆಯೇ? ದೇಹ ಭಾರವಾಗಿದೆಯೇ? ಮಾತಾಡಲು ನಾಲಿಗೆ ನಿಂತೋಗಿದೆಯೇ? ಕೇಳಿಸಿಕೊಳ್ಳಲಾಗದಂತಹ ಈ ಕಿವಿ ಮುಚ್ಚಿ ಹೋಗಿದೆಯೇ? ಯಾಕೋ ಒಂಥರ ಜೀವನ ಬೇಸರವಾಗಿದೆಯೇ? ಯಾಕೆ? ಈ ನನ್ನ ಮಕ್ಕಳು ಮಾತನ್ನು ಕೇಳದಿದ್ದಾಗ, ಈ ನನ್ನ ಮಕ್ಕಳು ಮನೆಗೆ ಸರಿಯಾಗಿ ಬರದಿದ್ದಾಗ, ಈ ನನ್ನ ಮಕ್ಕಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದಿದ್ದಾಗ, ಈ ನನ್ನ ಮಕ್ಕಳು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡದೆ ತಮ್ಮ ಅಡ್ಡದಾರಿಯನ್ನು ಹಿಡಿದಿರುವಾಗ, ಈ ನನ್ನ ಮಕ್ಕಳು ಹೇಳಿದಂಥ ಮಾತನ್ನು ಕೇಳದೆ ಅವರಂತೆ ಜೀವಿಸ್ತಾ ಇರಬೇಕಾದ್ರೆ, ದೇವರಿಂದ ಧರ್ಮದಿಂದ ದೂರವಾಗಿರಬೇಕಾದ್ರೆ, ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಬದಲಾಗಿ ಆ ಭವಿಷ್ಯವೇ ಕುಂದು ಹೋಗಿದೆ ಎಂಬತಕ್ಕಂಥ ಕುರುಡುತನದಿಂದ ಸಾಗುತ್ತಿದ್ದರೆ, ಭೂಮಿಗೆ ಭಾರ, ನನ್ನ ಮಡಲಿಗೆ ಹೊರೆಯಾಗಿರ್ತಕ್ಕಂತಹ ಈ ಯುವಕ ಯುವತಿಗಾಗಿ ಪ್ರಿಯರೇ, ನಾವಿಂದು ಪ್ರಾರ್ಥಿಸೋಣ. ಅವರನ್ನು ಶಪಿಸುವುದು ಬೇಡ, ಅವರಿಗೆ ನೋವು ಕೊಡೋದು ಬೇಡ, ನೋವಾಗುವಂಥ ಮಾತುಗಳನ್ನಾಡೋದು ಬೇಡ, ಬೇಸರವಾಗುವಂಥ ಮಾತುಗಳನ್ನಾಡೋದು ಬೇಡ. ಮನೆ ಬಿಟ್ಟು ಹೋಗಿ ಎಂಬತಕ್ಕಂಥ ಆ ಮನಸ್ಸು ಕೂಡ ನಮ್ಮಲ್ಲಿ ಬರಬಾರದು. ಬದಲಾಗಿ ನಾನೆತ್ತ ಕರುಳು, ನಾ ಮುತ್ತಿಟ್ಟ ಮಗು, ನಾ ಕೈ ಹಿಡಿದು ನಡೆಸಿದಂತಹ ಪ್ರೀತಿಯ ಮಗಳು ಮಗನು ನನ್ನ ಅಂಗೈಯಲ್ಲಿ ಮಲಗುವಂತೆ ಮಾಡಿ, ಜೋಗುಳ ಹಾಡಿ, ಕತೆ ಹೇಳಿ ಸದಾ ನಗುತ್ತಾ ಇರಬೇಕು ಎಂಬತಕ್ಕಂತಹ ಆ ನಿರೀಕ್ಷೆ ತುಂಬಿದವರಾಗಿ ಮಾಡಿದಂತಹ ತಂದೆ ತಾಯಿ ನಾನು. ಈ ಹೃದಯದ ಭಾರ ಯಾರಿಗೆ? ಈ ಕಣ್ಣೀರು ಯಾರಿಗೆ? ಈ ಕಾಲಿನಿಂದ ನಾನು ಸಾಗಿ ನಡೆದು ದುಡಿದು ಮನೆ ಕಟ್ಟಿರಬಹುದು, ಬಟ್ಟೆ ಬರೆಗಳನ್ನು ತೆಗೆದುಕೊಟ್ಟಿರ್ಬೋದು, ವಿದ್ಯಾಭ್ಯಾಸವನ್ನು ಕೊಟ್ಟಿರಬಹುದು, ಬುದ್ಧಿ ಹೇಳಿರ್ಬೋದು, ಶ್ರಮಪಟ್ಟು ದುಡಿದು ಈ ಮಗನಿಗಾಗಿ ಮಗಳಿಗಾಗಿ ಹಗಲಿರುಳು ಯೋಚನೆ ಮಾಡುತ್ತಾ ಇದ್ದರೂ ಕೂಡ ಈ ನನ್ನ ಪ್ರೀತಿಯ ಮಗನು ಮಗಳು ಯಾಕೆ ಈ ರೀತಿ ಆಗಿದ್ದಾರೆ ಎಂಬ ಯೋಚನೆ ಬಂದರೂ, ಈ ಸನ್ನಿವೇಶದಲ್ಲಿ ನಾನು ನನ್ನಲ್ಲಿರ್ತಕ್ಕಂತಹ ಆ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ, ನನ್ನ ಮಗನಲ್ಲಿ ಇಟ್ಟಿರ್ತಕ್ಕಂತಹ ಆ ಭರವಸೆಯಿಂದ ನಾನು ದೂರವಾಗದೆ, ನನ್ನ ಮಗನಿಗೆ ಮಗಳಿಗೆ ಭವಿಷ್ಯವಿದೆ ಎಂಬತಕ್ಕಂಥ ಆತ್ಮಸ್ಥೈರ್ಯದಿಂದ ತುಂಬಿದವರಾಗಿ, ಆತ್ಮೀಯರೇ, ಈ ಸಮಯದಲ್ಲಿ ಪ್ರಭುವಿಗೆ ನನ್ನ ಮಗಳನ್ನು ಸಮರ್ಪಿಸೋಣ. ಅಂತಹ ಯುವಕ ಯುವತಿ ನನಗೆ ಗೊತ್ತಿದ್ದರೆ ಆತನನ್ನು ಸಮರ್ಪಿಸೋಣ. ಪ್ರಭುವಿನ ಪಾದಾರವಿಂದಕ್ಕೆ ಸಮರ್ಪಿಸಿ, ಇದು ನಿನ್ನ ಮಗು, ಇದು ನಿನ್ನ ಮಗಳು, ಇದು ನಿನ್ನ ಮಗ, ನೀ ಬೇಕಾದರೆ ಏನು ಬೇಕಾದರೂ ಮಾಡು ಎಂಬತಕ್ಕಂಥ ವಿಶ್ವಾಸದ ಮಾತುಗಳನ್ನು ಸ್ವಾಮಿಗೆ ಹೇಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ವರ್ಷವನ್ನು ಪ್ರಾರಂಭಿಸಿದ್ದೇವೆ. ಎಷ್ಟು ಜನ ಹೊಸ ವರ್ಷ ಪ್ರಾರಂಭಿಸಿದರೆ ಕೈ ಮೇಲೆ ಹಾಕಿ ನೋಡೋಣ. ಹೌ ಮೆನಿ ಆಫ್ ಯು ಹ್ಯಾವ್ ಬಿಗನ್ ದ ನ್ಯೂ ಇಯರ್?
ಎಷ್ಟು ಜನ ನೀವು ಹೊಸ ವರ್ಷ ಪ್ರಾರಂಭ ಮಾಡಿದ್ದೀರಾ? 2023 ಇಬ್ಬರೇನಾ? ಇಷ್ಟೊಂದು ಜನಸಂಖ್ಯೆಯಲ್ಲಿ ಇಬ್ಬರೇ ಮಾತ್ರ ಪ್ರಾರಂಭ ಮಾಡಿರುವುದಾ? ಅಯ್ಯೋ ದೇವರೇ, ಭಗವಂತ, ಕಡವರೇ, ಆಂಡವರೇ, ಏ ಭಗವಾನ್, ಇಬ್ಬರೇನಾ? ಎಲ್ಲರೂ ಜೋರಾಗಿ ಕೈ ಮೇಲೆ ಹಾಕಿ ನೋಡೋಣ. ಮೇಲೆತ್ತಿ ಅಂತ ಹೇಳಿದೆ, ಕೆಲವರು ಈಗಲೇ ಬಗೋಗೈತೆ. ಪ್ರೈಸ್ ದ ಲಾರ್ಡ್. ಜನವರಿ 31 ಅಲ್ಲ, ಡಿಸೆಂಬರ್ 31ನೇ ತಾರೀಕು ಕೊನೆ ಗಳಿಗೆಯಲ್ಲಿ ಆರಾಧನೆ ಸಮಯದಲ್ಲಿ ಏನಂತ ಬೇಡ್ಕೊಂಡ್ರಿ? ಲೀನಾ ಟೀಚರ್ ಇದ್ದೀರಲ್ಲ, ಮಾತಾಡಿ. ಲೀನಾ ಟೀಚರು ಏನಂತ ಬೇಡ್ಕೊಂಡ್ರಿ ನೀವು? ನಮಗೆ ಹಳೆ ಮೇಡಮ್ ಅವರು ಇಲ್ಲಿದ್ದಾರೆ, ಇಲ್ಲೇ ನಮ್ಮ ನೇಬರ್ ಅವರು, ಆಯಿತಾ? ಕೆಲವರು ಇದ್ದಾರೆ. ಬೆನ್ನಿ ಟೀಚರ್ ಇದ್ದೀರಲ್ವಾ? ಇದ್ದಾರೆ, ಅವರು ಕೂಡ ಇದ್ದಾರೆ. ಏನಂತ ಬೇಡ್ಕೊಂಡ್ರಿ ನೀವು? ಮನೆಯಲ್ಲಿ ಶಾಂತಿ ಇರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು, ನಾನು ಹಮ್ಮಿಕೊಂಡ ಕಾರ್ಯ ನೆರವೇರಬೇಕು, ನನಗೆ ಬೇಕಾದಂಥ ವರಪ್ರಸಾದಗಳು ಸಿಗಬೇಕು, ಎಲ್ಲರೂ ನಾವು ಐಕ್ಯಮತ್ಯದಿಂದ ಇರಬೇಕು, ಮತ್ತು ನನ್ನ ಮಗನಿಗೆ ಉದ್ಯೋಗ ಸಿಗಬೇಕು, ಮಗಳು ಡಾಕ್ಟರ್ ಆಗಬೇಕು, ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗಬೇಕು. ಕಾಸಿಲ್ಲದೆ ಇದ್ದರೂ ಕೂಡ ಅಡ್ಮಿಷನ್ ಬೇಕಲ್ವಾ ಕೆಲವರಿಗೆ? ಯಾಕೆ ಗೊತ್ತಾ? ಮಾರ್ಕ್ಸ್ ಇದೆ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಭವಿಷ್ಯಕ್ಕಾಗಿ ಪ್ರಾರ್ಥಿಸಿದೆವು. ಆ ಮಗನ, ಆ ಮಗಳ, ಯುವಕ ಯುವತಿಯರಾಗಿದ್ದಾರೆ. ಆ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾವು ಆತ್ಮೀಯ ಸಹೋದರ ಸಹೋದರಿ, ನಮ್ಮೆಲ್ಲ ಯೋಜನೆಗಳನ್ನು, ನಮ್ಮೆಲ್ಲ ಆಸೆಗಳನ್ನು, ನಮ್ಮೆಲ್ಲ ನಿರೀಕ್ಷೆಗಳನ್ನು, ನಮಗಿರ್ತಕ್ಕಂತಹ ಬೇಕಾದಂಥ ಎಲ್ಲ ವರಪ್ರಸಾದಗಳನ್ನು ನಾವು ಆ ದೇವರಿಗೆ ಸಮರ್ಪಿಸಿ ಹೊಸ ವರ್ಷದಲ್ಲಿ ಸಂತೋಷವಾಗಿರಬೇಕು, ಆನಂದವಾಗಿರಬೇಕು, ಉಲ್ಲಾಸದಿಂದ ಇರಬೇಕು, ನನ್ನ ಪ್ರಯಾಣ ಸುಖಕರವಾಗಿರಬೇಕು, ನನ್ನ ಕಾರ್ಯ ಯಶಸ್ಸಾಗಬೇಕು, ನನ್ನನ್ನು ಎಲ್ಲರೂ ಒಳ್ಳೆಯವರು ಅನ್ಬೇಕು ಅಲ್ವಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಒಳ್ಳೆಯವರಿದ್ದೀರಾ? ಕೈ ಮೇಲೆ ಹಾಕಿ ನೋಡೋಣ. ನೋಡಿ, ನಾನು 2 ಕೈನೂ ಎತ್ತಿ, ನಾನು ಒಬ್ಬನೇ ಒಳ್ಳೆಯವನು. ನಾನು 2 ಕೈ ಕೂಡ ಎತ್ತಿದೆ, ಹಾಗಂತ ನೀವು ಕೆಟ್ಟವರಲ್ಲ, ಆಯಿತಾ? ಕೆಲವರಿಗೆ ಕೈ ಎತ್ತೋದಕ್ಕೂ ಕೂಡ, ಮೇಲೆ ಎತ್ತೋದಕ್ಕೆ ನಾಚಿಕೆ, ಸ್ವಲ್ಪ ಶಕ್ತಿ ಹೋಗ್ಬಿಡ್ತದಲ್ವಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಪ್ರೀತಿಯ ಸಹೋದರ ಸಹೋದರರೇ, ನಾವು ಈಗ ದೇವರ ವಾಕ್ಯವನ್ನು ಆಲಿಸೋಣ. ಉಪದೇಶಕ ಗ್ರಂಥದಲ್ಲಿ 3ನೇ ಅಧ್ಯಾಯ 1 ಮತ್ತು 8 ತನಕ ಓದುವಾಗ, ಪ್ರತಿಯೊಂದಕ್ಕೂ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಸಮಯ ಇದೆ. ಸಮಯ ಯಾವ ರೀತಿಯ ಸಮಯವನ್ನು ಕಳಿಬೇಕು, ಯಾವ ಸಮಯದಲ್ಲಿ ಏನೇನಾಗ್ತದೆ, ಆ ಸಮಯದಲ್ಲಾಗುವಂತಹ ದೇವರ ಕಾರ್ಯಗಳು ಏನು ಎಂಬುದನ್ನು ಇಲ್ಲಿ ಬಣ್ಣಿಸಲಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ನಿಗದಿಯಾದ ಕಾಲವಿದೆ. ಜಗತ್ತಿನಲ್ಲಿ ನಡೆಯುವ ಒಂದೊಂದು ಕೆಲಸಕ್ಕೂ ಸೂಕ್ತ ಸಮಯವಿದೆ. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕೀಳುವ ಸಮಯ, ಕೊಲ್ಲುವ ಸಮಯ, ಗುಣಪಡಿಸುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟಿ ಎಬ್ಬಿಸುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಬಿಸಾಡುವ ಸಮಯ, ಕಲ್ಲುಗಳನ್ನು ಕೂಡಿಸಿಡುವ ಸಮಯ, ಆಲಿಂಗನ ಮಾಡುವ ಸಮಯ, ಆಲಿಂಗನ ಮಾಡದ ಸಮಯ, ಗಳಿಸುವ ಸಮಯ, ಕಳೆದುಕೊಳ್ಳುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧ ಮಾಡುವ ಸಮಯ, ಸಮಾಧಾನ ಮಾಡುವ ಸಮಯ. ಹೀಗೆ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆತ್ಮೀಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ನಾವೀಗ ಆಲಿಸಿದೆವು. ಈ ವಾಕ್ಯವನ್ನು ಆಲಿಸುವಾಗ ನೀವು ಮತ್ತು ನಾವೆಲ್ಲರೂ ಮೊದಲದಾಗಿ ನಾವು ಒಪ್ಕೊಳ್ಬೇಕು, ನಮ್ಮನ್ನು ನಾವು ಮನುಜರು, ದುರ್ಬಲರು, ನಾವು ಬಲಹೀನರು. ನಮ್ಮಲ್ಲಿರ್ತಕ್ಕಂತಹ ಈ ದುರ್ಬಲತೆ, ಈ ಬಲಹೀನತೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ನಗಾಡ್ತಾನೆ ಇರಬೇಕು,
ನಾನು ಯಾವಾಗಲೂ ಕುಣಿದಾಡ್ತಾನೆ ಇರಬೇಕು, ನಾನು ಯಾವಾಗಲೂ ಕುಡಿಸೋದನ್ನೇ ನೋಡಬೇಕು, ನಾನು ಯಾವಾಗಲೂ ಆಲಿಂಗನೆ ಇರಬೇಕು, ನಾನು ಯಾವಾಗಲೂ ಕಳೆದುಕೊಳ್ಳುವ ಬಾರದೆಂಬ ಸಮಯದಲ್ಲಿ ಇರಬೇಕು, ಬಿಸಾಡುವಂಥ ಸಮಯ ನನಗೆ ಬೇಡ, ಒಲಿಯುವಂತಹ ಸಮಯನೇ ಬೇಕು, ಮಾತನಾಡುವಂತಹ ಸಮಯನೇ ಬೇಕು, ಪ್ರೀತಿಸುವಂತಹ ಸಮಯನೇ ಬೇಕು, ಸಮಾಧಾನದಿಂದಲೇ ಜೀವಿಸಬೇಕೆಂಬ ಸಮಾಧಾನದೇನೋ ಸಮಯ ಬೇಕು ಅಂತ. ಆದರೆ ದೇವರ ಯೋಜನೆಯಲ್ಲಿ ಏನಿದೆಯೋ ಅದನ್ನು ನೆರವೇರಿಸಲು ಶಕ್ತಿ ಕೊಡುವಂಥ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತೇವೆ? ಕಷ್ಟದಲ್ಲೇ ಇರಬೇಕು, ನೋವಿನಲ್ಲೇ ಅನುಭವಿಸಬೇಕು, ಸೋಲನ್ನು ಕೂಡ ಅನುಭವಿಸ್ಬೇಕಂತ ದೇವರೇ ನಿಮಗೆ ನನಗೆ ಆವಾಗಲೇ ಯೋಜನೆ ಇಟ್ಟಿದ್ರೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಎಷ್ಟು ಪ್ರಯತ್ನ ಪಡ್ತೀವಿ, ವಿ ಟ್ರೈ ಅವರ್ ಬೆಸ್ಟ್ ಟು ಅವಾಯ್ಡ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳಿದ್ರೆ, ಕೆಟ್ಟದಾಗಬಾರ್ದು, ನನಗೆ ಕೆಟ್ಟದಾಗಲೇಬಾರ್ದು. ಇನ್ಯಾರಿಗಾಗಬೇಕು ಕೆಟ್ಟದ್ದು ಹೇಳಿ ನೋಡೋಣ, ಇನ್ಯಾರಿಗಾಗಬೇಕು? ಒಂದು ಸಾರಿ ಯುದ್ಧ ನಡೀತಾ ಇತ್ತಂತೆ ಒಂದು ಊರಲ್ಲಿ. ಆ ಯುದ್ಧ ನಡೆಯುವಾಗ ಬಾಂಬ್ಗಳು ಬೀಳ್ತಾ ಇದ್ರು. ಆ ಊರಲ್ಲಿ ಒಬ್ಬರು ಅಜ್ಜಿ ಇದ್ದರು. ಇಲ್ಲಿ ಯಾರು ಅಜ್ಜಿ ಇಲ್ಲ ಅಲ್ಲ, ಅಜ್ಜಿ ಇಲ್ವಲ್ಲ ಯಾರೂ? ವೆರಿ ಗುಡ್. ಮಾಯಿ ಅಂತ ಹೇಳ್ತೀರಲ್ವ ನೀವು, ವೆರಿ ಗುಡ್. ಯಾರಿಲ್ಲ ಅಲ್ಲ ಇಲ್ಲಿ, ಯಾರಿಲ್ಲ ಅಲ್ಲ ಇಲ್ಲಿ, ಎಲ್ಲ ಯುವತಿಯರೇ, ಆಯಿತಾ? ವೆರಿ ಗುಡ್. ಆಗ ಅಜ್ಜಿ ಪ್ರಾರ್ಥನೆ ಮಾಡ್ತಿದ್ರಂತೆ, ಸ್ವಾಮಿ ನಾನಿರೋದೇ ಒಬ್ಬಳು, ನನ್ನ ಮನೆ ಚೆನ್ನಾಗೈತೆ, ಬಾಂಬು ನನ್ನ ಮನೆ ಮೇಲೆ ಬೀಳೋದು ಬೇಡ, ಪಕ್ಕದ ಮನೆ ಮೇಲೆ ಬೀಳಕ್ಕೆ ಮಾಡುವಂತ. ಆ ಕಡೆ ಬಿದ್ದೋಗ್ಲಿ, ಎಲ್ಲಿ ಬಾಂಬು, ಆ ಕಡೆ ಬಿದ್ದೋಗ್ಲಿ, ನನ್ನ ಮನೆ ಮೇಲೆ ಬೀಳೋದು ಬೇಡ, ಆಯಿತಾ? ಸಿಸ್ಟ್ರ ಏನು ಹೇಳ್ತೀರಾ ನೀವು? ಸಿಸ್ಟ್ರ್ ನಗಾಡ್ತಾವ್ರೆ. ಯಾಕೆ ಸಿಸ್ಟ್ರುಗಳು ನೋಡಿಲ್ವಾ ನೀವು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆತ್ಮೀಯ ಸಹೋದರ ಸಹೋದರಿ, ಹೀಗಿರುವಾಗ ನೀವು ಮತ್ತು ನಾವು ದೇವರ ಯೋಜನೆಯನ್ನು ಈಡೇರಿಸಲು ನಾವು ಸದಾ ಸಿದ್ಧರಾಗಿರಬೇಕು. ಅದನ್ನೇ ಆವತ್ತು ನಾವು ಬೇಡ್ಕೊಂಡದ್ದು. ಡಿಸೆಂಬರ್ ತಿಂಗಳ 31ನೇ ತಾರೀಕು ಆರಾಧನೆ ಸಮಯದಲ್ಲಿ ಕೊನೆ ಗಳಿಗೆಯಲ್ಲಿ 11ರಿಂದ 12 ಗಂಟೆ ತನಕ ಆರಾಧನೆ ಮಾಡಿ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸಿ ವಂದನೆ ಆರಾಧನೆ ಮಹಿಮೆಯನ್ನು ಸಲ್ಲಿಸಿ, ನೀ ಕೊಟ್ಟ ವರ ಪ್ರಸಾದಗಳಿಗಾಗಿ, ನೀ ನಿತ್ತ ವರದಾನಗಳಿಗಾಗಿ, ನೀ ಕೊಟ್ಟ ಉಡುಗೊರೆಗಾಗಿ, ನೀ ಕೊಟ್ಟ ಜನಕ್ಕಾಗಿ, ನೀ ಕೊಟ್ಟ ಸಂಬಂಧಿಕರಿಗಾಗಿ, ನೀ ಕೊಟ್ಟ ಮಕ್ಕಳಿಗಾಗಿ, ನೀ ಕೊಟ್ಟ ಪತಿ ಪತ್ನಿಯರಿಗಾಗಿ, ನೀ ಕೊಟ್ಟ ನನ್ನ ಗೆಳೆಯರಿಗಾಗಿ, ನೀ ಕೊಟ್ಟ ಅಂಕಗಳಿಗಾಗಿ, ನೀ ಕೊಟ್ಟ ಶಕ್ತಿಗಾಗಿ, ನೀ ಕೊಟ್ಟ ಸ್ಫೂರ್ತಿಗಾಗಿ, ನೀ ಕೊಟ್ಟ ಪ್ರೇರಣೆಗಾಗಿ, ನೀ ಕೊಟ್ಟ ವಿವೇಕಕ್ಕಾಗಿ, ನೀ ಕೊಟ್ಟ ಬುದ್ಧಿಗಾಗಿ, ನೀ ಕೊಟ್ಟ ಈ ಜೀವಕ್ಕಾಗಿ ಸ್ತೋತ್ರ ಪ್ರಭುವೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವತ್ತು ಬೇಡಿದೆವು. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ಸನ್ನಿವೇಶದಲ್ಲಿ ನಾವು ದೇವರ ಹತ್ರ ಸ್ತುತಿ ಸ್ತೋತ್ರ ಸಲ್ಲಿಸೆವು, ದೇವರಿಗೆ ವಂದನೆ ಆರಾಧನೆ ಮಹಿಮೆಯನ್ನು ಸಲ್ಲಿಸಿದೆವು, ದೇವರಿಗೆ ಸಂಕೀರ್ತನೆಯನ್ನು ಆಡಿದೆವು. ಏನೆಂಬುದಾಗಿ? ಕಷ್ಟದಲ್ಲಿದ್ದೆ ಶಕ್ತಿಯನ್ನು ಕೊಟ್ಟೆ, ನೋವಿನಲ್ಲಿದ್ದೆ ಪ್ರೇರಣೆಯನ್ನು ಕೊಟ್ಟೆ, ಯಾರೋ ಸೋಲನ್ನು ನನಗೆ ತಂದಿಟ್ಟರು ಅದನ್ನು ಸಹಿಸಿಕೊಳ್ಳುವಂಥ ಮನಸ್ಸನ್ನು ಕೊಟ್ಟೆ, ಶಕ್ತಿ ಇಲ್ಲದಿದ್ದೆ ಸ್ಫೂರ್ತಿ ಕೊಟ್ಟೆ, ನಿರಾಶೆಯಾಗಿದ್ದೆ ಆಸೆ ತುಂಬಿಸಿದೆ, ದ್ವೇಷದಿಂದ ನಡೆದೆ ಪ್ರೀತಿಯನ್ನು ತುಂಬಿದೆ, ಅಹಂಕಾರದಿಂದ ನಡೆದೆ ನಮ್ರತೆಯನ್ನು ಕೊಟ್ಟೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ.